ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆಯಾಗಿದೆ. ಆದರೆ ಇಲ್ಲಿನ ಚುನಾಯಿತ ಜನಪ್ರತಿನಿಧಿಯೊಬ್ಬರು ಜನರ ಭಾವನೆಗೆ ನೋವು ತರುವ ವಿಚಾರವನ್ನ ಮಾತನಾಡ್ತಿದ್ದಾರೆ. ಇದು ಖಂಡನೀಯ. ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರನ್ನ ಆಧಾರ ರಹಿತವಾಗಿ ಟೀಕೆ ಮಾಡಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ನಡೆ ಖಂಡನೀಯ ಎಂದು ಮಾಜಿ ಸಚಿವ ಬಿ ರಮಣ ರೈ ಹೇಳಿದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಇಡೀ ನೆಹರು ಕುಟುಂಬವನ್ನ ಟೀಕೆ ಮಾಡಿ ಅವರು ಮಾತನಾಡಿದ್ದಾರೆ. ಈ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನ ನೆಹರು ವಂಶಸ್ಥರು ನೀಡಿದ್ದಾರೆ. ಆದರೆ ನೆಹರು ಕುಟುಂಬಕ್ಕೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ಸಿನ ಓರ್ವ ಸಾಮಾನ್ಯ ಕಾರ್ಯಕರ್ತನನ್ನ ಮುಟ್ಟಿ ನೋಡಿದರೆ ಏನಾಗುತ್ತದೆ ಎಂದು ಗೊತ್ತಿರಲಿ ಎಂದು ರೈ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯ ಇಂತಹವರು ಶಾಸಕರಾಗಲು ಅಯೋಗ್ಯರು. ಅವರ ವಿಧಾನಸಭೆಯ ಸದಸ್ಯತ್ವವನ್ನ ರದ್ದು ಮಾಡಬೇಕು, ಕೂಡಲೇ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಒಬ್ಬ ಚುನಾಯಿತ ಶಾಸಕರೊಬ್ಬರು ಜನಪ್ರತಿನಿಧಿ, ಅವರು ಜನರ ಭಾವನೆಯ ಮೇಲೆ ನೋವು ತರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಮೇಲೆ ಆಧಾರ ರಹಿತವಾದಂತ ಪುರಾವೆ ಇಲ್ಲದಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಪುರಾವೆ ಇಲ್ಲದ ಆರೋಪಗಳನ್ನು ಮಾಡಿ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಮೇಲೆ ಮಾತಾಡುವ ರೀತಿಯಲ್ಲಿ ನೆಹರು ಕುಟುಂಬ ಅಂತ ಹೇಳಿದ್ರೆ ವಂಶದ ಮೇಲೆ ಮಾತಾಡಿದ್ದಾರೆ. ವಂಶದ ಮೇಲೆ ನೆಹರು ಕುಟುಂಬ ಅಂದ್ರೆ ಈ ದೇಶದ ಮೋತಿಲಾಲ್ ಶುರು ಮಾಡ್ತಾರೆ. ನೆಹರು ಕುಟುಂಬ ಅಂತ ಹೇಳಿದ್ರೆ ದೇಶದ ಬ್ರಿಟಿಷರ ದಾಸ ಸಂಕಲೆಯಿಂದ ಮುಕ್ತಗೊಳಿಸ್ತಕ್ಕಂಥ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕುಟುಂಬ. ಡ್ರಗ್ ಸೇವ ಇವನ ಎಲ್ಲಿ ಪುರಾವೆ, ಎಲ್ಲಿಂದ ಇವನಿಗೆ ಪುರಾವೆ? ಈ ಮನುಷ್ಯನಿಗೆ ಎಲ್ಲಿಂದ ಪುರಾವೆ? ಯಾರೋ ಸುಳ್ಳು ಸುದ್ದಿ ಅದಕ್ಕೆ ನಾನು ಹೇಳಿದೆ, ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳ್ತಕ್ಕಂಥ ಮಾತು. ಸುಳ್ಳು ಸುದ್ದಿ ಆಡಿರ್ತಕ್ಕಂಥ ಬಹುಶಃ ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಒಬ್ಬ ತಿಳಿಗೇಡಿ ಒಬ್ಬನಿಗೆ ಬಹುಶಃ ಅವರ ಸಮಾಜ ಒಂದು ಹಿಂದುಳಿದ ದುರ್ಬಲ ಸಮಾಜ, ಸಾಮಾಜಿಕ ವಂಚಿತರಾದ ಒಂದು ವರ್ಗ ಅನ್ನುವಂಥದ್ದು ನಾವು ತಿಳ್ಕೊಂಡಿರ್ತಕ್ಕಂಥ ಬಹುಶಃ ಅವರು ಕೂಡ ಇಂಥವರಿಗೆ ಬಹುಶಃ ಅವರ ಏನು ಮಾತಾಡ್ತಾರೆ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮ ಮೂಲಕ ಹೇಳ್ತೀನಿ, ಯಶ್ಪಾಲ್ ಸುವರ್ಣ ಅವರ ಸದಸ್ಯರು ರದ್ದು ಮಾಡಬೇಕು, ಅವರ ಮೇಲೆ ಕಠಿಣ ಕ್ರಮವನ್ನು ಬಂಧಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ.